ಮದ್ಯಮುಕ್ತ ಹೋರಾಟ ಸಮಿತಿ ನೇತೃತ್ವದಲ್ಲಿ ಇಂದು ಸುಳ್ಯ ತಾಲೂಕಿನ ಹರಿಹರ ಪಲ್ಲತಡ್ಕ ಗ್ರಾಮದ ಹರಿಹರ ಮುಖ್ಯಪೇಟೆಯಲ್ಲಿ ಮದ್ಯದಂಗಡಿ ವಿರೋಧಿಸಿ ಪ್ರತಿಭಟನೆ ನಡೆಯಿತು. ಪ್ರತಿಭಟನೆಯಲ್ಲಿ ನೂರಾರು ಮಂದಿ ಮಹಿಳೆಯರು, ನಾಗರಿಕರು ಸೇರಿ ಮದ್ಯದಂಗಡಿ ತೆರೆಯುವ ನಿರ್ಧಾರದ ವಿರುದ್ಧ ವಿರೋಧವನ್ನು ವ್ಯಕ್ತಪಡಿಸಿದರು. ಈ ಸಂದರ್ಭ ಪ್ರತಿಭಟನೆ ನಡೆಸ್ತಾ ಇದ್ದಂತಹ ಸ್ಥಳದಲ್ಲಿ ಮದ್ಯದಂಗಡಿ ಬೇಕು ಎಂದು ವಿಡಿಯೋ ಚಿತ್ರೀಕರಣ ಮಾಡ್ತಾ ಇದ್ದ ವ್ಯಕ್ತಿಯನ್ನ ಗ್ರಾಮಸ್ಥರು ತರಾಟೆಗೆ ತೆಗೆದುಕೊಂಡ ಘಟನೆಯೂ ನಡೆಯಿತು. ಬಳಿಕ ಸ್ಥಳದಲ್ಲಿದ್ದಂತಹ ಪೊಲೀಸ್ ಪಡೆ ಆ ವ್ಯಕ್ತಿಯನ್ನು ವಶಕ್ಕೆ ಪಡೆದುಕೊಂಡು ಠಾಣೆಗೆ ಕರೆದುಕೊಂಡು ಹೋಗಿದೆ. ಇದೇ ವೇಳೆ ಆಕ್ರೋಶಗೊಂಡ ಪ್ರತಿಭಟನಾಕಾರರ ಗುಂಪು ಆ ವ್ಯಕ್ತಿಯನ್ನ ತಮ್ಮ ವಶಕ್ಕೆ ನೀಡುವಂತೆ ಪೊಲೀಸರಿಗೆ ಒತ್ತಾಯಿಸಿದ ಘಟನೆಯೂ ನಡೆದಿದೆ. ಸರಾಯಿ ಮಾಡ್ಲಿಕ್ಕೆ ಆಯ್ತು. ಸರಾಯಿ ನಾಳೆಯಿಂದ ಎಲ್ರೂ ಆಗೋಣ, 100 ಅಪ್ಲಿಕೇಶನ್ ಮಾಡೋಣ. ಸರಾಯಿ ಅಂಗಡಿಗಳೇ ಇರಲಿ. ನಾನು ಹಾಸನಲ್ಲಿ DC ಆಫೀಸ್ ಅಂದ್ರೆ ಹೋಗ್ತಿರುವಾಗ ಸರಾಯಿ ಅಂಗಡಿ ಸಾಲೆ ಇದೆ. ದೀಪದಿಂದ ನನ್ಗೆ ಆಶ್ಚರ್ಯ ಆಯ್ತು. ಯಾವುದೋ ಕೆಲಸಕ್ಕೆ ಹೋಗೋನು ಸರಾಯಿ ಅಂಗಡಿ ಸಾಲಿದೆ ಅಲ್ಲ ಅಂತ. ಹಂಗೆ ಮಾಡೋಣ. ಆದ ಕಾರಣ ಗ್ರಾಮ ಪಂಚಾಯತ್ ಈ ಕೂಡಲೇ ತನ್ನ ಸಾಂಸ್ಥಿಕ ಮತ್ತೆ ಸ್ವಾಸ್ಥಿಕ ಅಂದ್ರೆ ಗ್ರಾಮ ಮುಖ್ಯಮಂತ್ರಿ ಆದಂತ ಸೈನಿಂಗ್ ಅಥಾರಿಟಿ, ಡ್ರಾಯಿಂಗ್ ಅಥಾರಿಟಿ ಇರೋದು ಗ್ರಾಮ ಪಂಚಾಯತ್ ಅಧ್ಯಕ್ಷರಿಗೆ, PDO ಅವರಿಗೆ. ಅವ್ರ ಹತ್ರ ಏನು 11E 11B ಗಳಿದೆ, ಅದನ್ನು ಅಕ್ರಮವಾಗಿ ನಿರ್ಮಿಸಿದ್ದಾರೆ. ಅದನ್ನು ಈ ಕೂಡಲೇ ತೆರವುಗೊಳಿಸಬೇಕು.